ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯ ಕದಡುತ್ತದೆ ಎನ್ನುವ ಆರೋಪ ಒಂದೆಡೆ ಇದ್ರೆ ಇನ್ನೊಂದೆಡೆ ಈ ಸಾಮಾಜಿಕ ಜಾಲತಾಣಗಳಿಂದ ಭಾರಿ ಪ್ರಯೋಜನವಾಗುತ್ತಿದೆ ಎನ್ನುವ ಮೆಚ್ಚುಗೆಯೂ ಇದೆ. ಸಾಮಾಜಿಕ ಜಾಲತಾಣಗಳನ್ನು ಸಕಾರಾತ್ಮಕವಾಗಿ ಬಳಸಿ ದೇವಸ್ಥಾನವೊಂದರ ಬ್ರಹ್ಮಕಲಶಕ್ಕೆ ಬೇಕಾಗುವಷ್ಟು ನಿಧಿ ಸಂಗ್ರಹಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ರಹ್ಮಕಲಶ ಸಮಿತಿಯೊಂದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಂದೆಡೆ ಸಾಮಾಜಿಕ ಜಾಲತಾಣಗಳನ್ನು ಬಹಿಷ್ಕರಿಸಬೇಕು ಎನ್ನುವ ಒತ್ತಡ ಹೆಚ್ಚಾಗುತ್ತಿದ್ರೆ ಇನ್ನೊಂದೆಡೆ ಸಾಮಾಜಿಕ ಜಾಲತಾಣ ಪ್ರಸಕ್ತ ಸಮಾಜದ ಅವಶ್ಯಕತೆಗಳಲ್ಲಿ ಒಂದು ಎನ್ನುವ ಬೆಂಬಲವೂ ಸಿಗುತ್ತಿದೆ. ಸಾಮಾಜಿಕ ಜಾಲತಾಣಗಳನ್ನು ಕೆಟ್ಟ ಉದ್ದೇಶಕ್ಕೆ ಬಳಸಿದರೆ ಸಮಾಜದ ಸ್ವಾಸ್ಥ್ಯ ಯಾವ ರೀತಿ ಕದಡುತ್ತದೋ ಅದನ್ನೇ ಒಳ್ಳೆಯ ಉದ್ದೇಶಕ್ಕೆ ಬಳಸಿದಲ್ಲಿ ಸಮಾಜದ ಏಳಿಗೆಯೂ ಸಾಧ್ಯ ಎನ್ನುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೊಂದು ಜ್ವಲಂತ ನಿದರ್ಶನವಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ವೆಯ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ದುರಸ್ತಿಯಲ್ಲಿದ್ದು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕೆಂದು ಆ ಊರಿನ ಸಮಸ್ತರು 2 ವರ್ಷಗಳ ಹಿಂದೆ ನಿರ್ಧರಿಸಿದ್ರು. ಆದರೆ ಆ ಸಂದರ್ಭದಲ್ಲಿ ಕೊರೋನಾ ಹರಡುವಿಕೆ ಹಾಗೂ ಲಾಕ್ಡೌನ್ ಕಾರಣದಿಂದಾಗಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬೇಕಾದ ಹಣವನ್ನು ಹೊಂದಿಸುವುದು ಹೇಗೆ ಎನ್ನುವ ದೊಡ್ಡ ಪ್ರಶ್ನೆ ಊರಿನ ಜನರ ಮುಂದಿತ್ತು. ಆ ಸಮಯದಲ್ಲಿ ಜೀರ್ಣೋದ್ಧಾರ ಸಮಿತಿಗೆ ಮನೆ ಮನೆಗೆ ತೆರಳಿ ದೇವಸ್ಥಾನಕ್ಕೆ ನಿಧಿ ಸಂಗ್ರಹಿಸುವ ವ್ಯವಸ್ಥೆಯನ್ನ ಕೈಗೊಳ್ಳಲಾಗದ ಹಿನ್ನೆಲೆಯಲ್ಲಿ ಡಿಜಿಟಲ್ ವ್ಯವಸ್ಥೆಗೆ ಈ ದೇವಸ್ಥಾನದ ಸಮಿತಿಯವರು ನಿರ್ಧರಿಸಿದ್ರು. ಸಾಮಾಜಿಕ ಜಾಲತಾಣದ ಮೂಲಕ ದೇವಸ್ಥಾನದ ಭಕ್ತರು ಹಾಗೂ ದಾನಿಗಳನ್ನು ಸಂಪರ್ಕಿಸಲು ನಿರ್ಧರಿಸಿದ ಸಮಿತಿ ಪದಾಧಿಕಾರಿಗಳು ವಾಟ್ಸಪ್ ಮತ್ತು ಫೇಸ್ಬುಕ್ ಮೂಲಕ ಈ ಕಾರ್ಯವನ್ನು ಮಾಡಲು ಮುಂದಾಗಿದ್ರು. ಇದಕ್ಕಾಗಿ ದೇವಸ್ಥಾನದ ಹೆಸರಿನಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ರಚಿಸಿ ಆ ಮೂಲಕ 4,000ಕ್ಕೂ ಮಿಕ್ಕಿದ ಭಕ್ತಾದಿಗಳನ್ನು ಸಂಪರ್ಕಿಸಲಾಗಿತ್ತು. ಈ ಸಂಪರ್ಕ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಬೇಕಾದ ಅರ್ಧದಷ್ಟು ಹಣವನ್ನು ಸಂಗ್ರಹಿಸುವಲ್ಲಿ ಸಫಲವಾಗಿದೆ. ಅಲ್ಲದೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸ್ಥಳೀಯವಾಗಿ ಹೆಚ್ಚಿನ ಸಂಖ್ಯೆಯ ಮರಗಳನ್ನು ಕಡಿಯಲಾಗಿದ್ದು ಇದಕ್ಕಾಗಿ ಮುಂದಿನ ವನ ಮಹೋತ್ಸವದಲ್ಲಿ 1 ಗಿಡಗಳನ್ನು ಊರಿನ ಪ್ರತಿ ಮನೆಗೂ ವಿತರಿಸಲು ತೀರ್ಮಾನಿಸಲಾಗಿದೆ. ದೇವಸ್ಥಾನದ ವತಿಯಿಂದ ನೀಡಲಾಗುವ ಈ ಸಸಿಗಳನ್ನು ಬೆಳೆಸುವ ಜವಾಬ್ದಾರಿಯನ್ನ ಪ್ರತಿ ಮನೆ ಮಂದಿಗೆ ನೀಡುವ ಮೂಲಕ ಪರಿಸರವನ್ನು ಉಳಿಸುವ ಕಾರ್ಯವನ್ನ ಮಾಡಲು ಈ ಸಮಿತಿ ಯೋಜನೆಯನ್ನ ಹಾಕಿಕೊಳ್ಳುವ ಮೂಲಕ ಗಮನ ಸೆಳೆದಿದೆ. ಸರ್ವೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೆವು. ಸುಮಾರು 2.5 ವರ್ಷಗಳಿಂದ ನಿರಂತರವಾಗಿ ನಡೆದಿದ್ದ ಈ ಕಾರ್ಯಕ್ರಮದಲ್ಲಿ ಬಹುಶಃ 2 ವರ್ಷ ತಮಗೆಲ್ಲ ಗೊತ್ತಿರುವಂತೆ ಕೊರೋನಾ ಭಯದಿಂದ ನಾವು ಸ್ವಲ್ಪ ಕಂಗೆಟ್ಟು ಹೋಗಿದ್ದೆವು. ಅಂಥ ಸಂದರ್ಭದಲ್ಲಿ ನಾವು ಸಾಮಾಜಿಕ ಜಾಲತಾಣ ಅಂದರೆ ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಅದರ ಮುಖಾಂತರ ಜನರಿಗೆ ಯಾರು ಇಂತಿಷ್ಟು ದೇಣಿಗೆ ಕೊಟ್ಟರು ಅಂತ ಹೇಳಿ ಅದನ್ನು ಒಂದು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೆವು. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರ್ವವಾಗಿ ಇತರ ಭಕ್ತಾದಿಗಳು ಕೂಡ ಆ ಕಾರ್ಯಕ್ರಮ ಅದನ್ನು ಅನುಕರಣೆ ಮಾಡಿ ಅವರು ಕೂಡ ನಮಗೆ ದೇಣಿಗೆ ನೀಡಲಿಕ್ಕೆ ಆರಂಭಿಸಿದರು. ಬಹುಶಃ ಸುಮಾರು 4,000 ಜನ ನಮ್ಮ ಒಂದು ಗ್ರೂಪಲ್ಲಿದ್ದರೆ ಅವರನ್ನು ಎಲ್ಲ ಕಾಂಟ್ಯಾಕ್ಟ್ ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಡಿ ಬಹುಶಃ ಪರವೂರಿನಲ್ಲಿ ಬ್ಯಾಂಗ್ಳೂರು ಅಥವಾ ಬಾಂಬೆಯಲ್ಲಿರೋ ಕೂಡ ನಮ್ಮ ಮುಖವನ್ನು ನೋಡಿದವರು ದೇವಸ್ಥಾನ ಕೂಡ ನೋಡಿದವರು ಅದಕ್ಕೆ ಹಣ ದೇಣಿಗೆಯನ್ನು ನೀಡಿರ್ತಾರೆ. ಬಹುಶಃ ಇದೊಂದು ಕ್ರಾಂತಿ ಅಂತ ಹೇಳ್ಬೋದು. ಬಹುಶಃ 1 ಕೋಟಿಗಿಂತಲೂ ಮಿಕ್ಕಿದಂಥ ಹಣ ನಾವು ಯಾವುದೇ ಮನೆಗೆ ಭೇಟಿ ನೀಡದೆ ಆ ಹಣ ನಮಗೆ ಪೂರಕವಾಗಿ ದೇವಸ್ಥಾನದ ಕೆಲಸ ಕಾರ್ಯಗಳಿಗೆ ಬಂದಿದೆ. ಬಹುಶಃ ಅದೊಂದು ವಿಶೇಷ ಅಂತ ನಮ್ಮ ಸಂದರ್ಭ. ಯಾಕೆಂದರೆ ನಾವೆಲ್ಲ ಸಾಮಾನ್ಯರು ಸೇರಿ ಅಸಾಮಾನ್ಯ ಸಾಧನೆಯನ್ನು ಮಾಡಲಿಕ್ಕೆ ಕಾರಣದ್ದು ಈ ಒಂದು ವಾಟ್ಸಪ್ ಗ್ರೂಪು. ಹಾಗೆ ಎಲ್ಲ ಅದಕ್ಕೆ ಸಹಕರಿಸಿದ ಭಕ್ತಾದಿಗಳು ತಮ್ಮ ತನು ಮನಧನಗಳಿಂದ ಸಹಕರಿಸಿ ಈಗ ಬಹುಶಃ ಈ ಕಾರ್ಯಕ್ರಮಕ್ಕೂ ಬರ್ತೇವೆ ಅಂತ ಹೇಳುವಂಥ ಒಂದು ಆ ಸಂದರ್ಭ ಇಂಥವನ್ನು ನಾವು ಕ್ರಿಯೇಟ್ ಮಾಡಿದ ಕಾರಣ ವಾಟ್ಸಪ್ ಮೂಲಕ ಅಂದರೆ ಜನತೆಯನ್ನು ಕಮ್ಯುನಿಕೇಟ್ ಮಾಡಿದ ಕಾರಣ ಬಹುಶಃ ಎಲ್ಲ ಜನರು ನಮಗೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಬರುವಂಥದ್ದು. ಬಹುಶಃ ಅವರಿಗೂ ಕೂಡ ಆಗಿದೆ, ಏನೋ ಒಂದು ನಡೀತಾ ಇದೆ ಅಂತ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.